ಹಾಯ್ ಗಾಯ್ಸ್, ಹೇಗಿದ್ದೀರಿ ಎಲ್ಲರೂ ಸಹ? ನಾನು ಚೆನ್ನಾಗಿದ್ದೇನೆ. ನಾನಿವತ್ತು ಹೊಸ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ. ನನ್ನದು ಒಂದು ಹೊಸ ಪ್ರಯತ್ನ. ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಫಸ್ಟೇ ಕೇಳ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರ್ತದೆ. ಅದಕ್ಕೋಸ್ಕರ ನಾನು ಈ ಬ್ಲಾಗಲ್ಲಿ ಎಂತ ತೋರಿಸ್ತೇನೆ ಅಂತ ಹೇಳಿದ್ರೆ, ನನ್ನ ದಿನನಿತ್ಯದ ಕೆಲಸಗಳು, ಡೈಲಿ ವರ್ಕ್ಸ್ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ತೋರಿಸ್ತೇನೆ. ಸೊ ನಾವು ಬ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವತ್ತು ಬೆಳಿಗ್ಗೆ ಎಂತ ನೋಡಿದ್ದೆ ಅಂತ ಹೇಳಿದರೆ, 3 ವಾಟರ್ ಲಿಲಿ ಆಗಿದೆ. ಅದನ್ನು ನಿಮಗೆ ತೋರಿಸ್ತೇನೆ. ಒಂದು ವಾಟರ್ ಲಿಲಿ, ಇದು ಸ್ವಲ್ಪ ಚಿಕ್ಕದು. ಯಾಕೆ ಅಂತ ಹೇಳಿದರೆ, ಇದನ್ನು ನೆಟ್ಟದು ಯಾವುದರಲ್ಲಿ ಗೊತ್ತುಂಟಾ? ತೋರಿಸ್ತೇನೆ. ಇದರಲ್ಲಿ ನೋಡಿ, ನೆಟ್ಟದು. ಇದರಲ್ಲಿ ಒಂದು ಚಿಕ್ಕ ಒಂದು ಕರ ಥರ ಹಾಕಿ ನೆಟ್ಟದು. ಹಾಗೆ ಅದು ಚಿಕ್ಕ ಆಯ್ತು ಅಂತ ಅನಿಸುತ್ತೆ. ಇದು ದೊಡ್ಡ ಟಪ್ಪಲ್ಲಿ ನೆಟ್ಟದಲ್ಲ ಇದು, ಅದಕ್ಕೆ ಇದು ಸ್ವಲ್ಪ ದೊಡ್ಡ, ಅದಕ್ಕಿಂತ ಕಂಪೇರ್ ಮಾಡಿದ್ರೆ ನೋಡಿ ಕಂಪೇರ್. ಮತ್ತು ಇವತ್ತು ಇದು ಅರಳ್ತದೆ. ಇಲ್ಲಿ ಒಂದು ಚಿಕ್ಕದೊಂದು ಬರ್ತಾ ಉಂಟು ಬೇಬಿ. ಸೊ ಇಷ್ಟಾಗಿದೆ. ಗಂಟೆ 9:45 ಈಗ ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ. ಮುಂದೆ ನೀರು ಹಿಡ್ಕೊಂಡು. ಎಂತ ಅಂತ ಹೇಳಿದರೆ, ಕುಂಡಜ್ಜ ಬಂದಿದ್ದಾರೆ ಜೇನು ತೆಗಿಲಿಕ್ಕೆ. ನಮ್ಮ ತೋಟದಲ್ಲಿ ಒಂದು ಜೇನು ಕಟ್ಟಿದೆ ಆಯಿತಾ, ಗೂಡು. ಒಂದು ಒಟ್ಟೆ ಅಡಿಕೆ ಗಿಡದಲ್ಲಿ ಒಂದು ಜೇನು ಗೂಡು ಕಟ್ಟಿದೆ. ಅದನ್ನು ತೆಗಿಲಿಕ್ಕೆ ಅಂತ ಕುಂಡಜ್ಜ ಬಂದಿದ್ದಾರೆ. ಬನ್ನಿ, ಹೇಗೆ ತೆಗಿತಾರೆ ಮತ್ತು ಎಷ್ಟು ಸಿಗ್ತದೆ ಅಂತ ನೋಡುವ. ಅವರಿಗೆ ಕೈ ತೊಳಿಲಿಕ್ಕೆ ನೀರು ಬೇಕಿತ್ತಂತೆ. ಸೊ ನಾನೊಂದು ನೀರಿಗಿಂತ ಬಾಟಲಲ್ಲಿ ನೀರು ತಗೊಂಡು ತೋಟಕ್ಕೆ ಹೋಗ್ತಾ ಇದ್ದೇನೆ. ಇದು ನಮ್ಮ ಹೊಳೆ ಅಲ್ಲ, ತೋಡು. ಹೊಳೆ ಅಷ್ಟು ದೊಡ್ಡಲ್ಲ ತೋಡು. ಅದರಲ್ಲಿ ಸ್ವಲ್ಪ ಕಮ್ಮಿ ಸಹ ಆಗಿದೆ. ಅಲ್ಲಿದ್ದಾರೆ, ನೋಡುವ. ನಾನಿವಾಗ ದೂರ ಬಂದು ಕೂತ್ಕೊಂಡೆ ಆಯಿತಾ. ಎಲ್ಲಾದ್ರದ್ದು ಸ್ವಲ್ಪ ಹಾರಿದರೆ ನನಗೆ ಹೆದರಿಕೆ ಆಗ್ತದೆ ಅಂತ. ಅಲ್ಲಿ ತೆಗಿತಾ ಇದ್ದಾರೆ ನನ್ನ ಅಪ್ಪ ಅಮ್ಮ ಮತ್ತು ಕುಂಡಜ್ಜ. ನಾನು ಕೈಯಲ್ಲಿ ಹಿಡ್ಕೊಂಡಿರುವ ಜೇನು ಎಂತಕ್ಕೆ ಅಂತ ಹೇಳಿದರೆ, ವಾಪಸ್ ಇದನ್ನು ಆ ಗೂಡಲ್ಲೇ ಇಡಲಿಕ್ಕೆ. ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಮೊಟ್ಟೆ ಇರೋದು, ವಾಪಸ್ ಆ ಜೇನು ರಾಣಿ ಕೂರಲಿ ಅಂತ. ಈಗ ನಾನು ಇದನ್ನೆಲ್ಲ ಹಿಡ್ಕೊಂಡು ಮನೆಗೆ ಹೋಗೋದು. ಎಂತಕ್ಕೆ ಅಂತ ಹೇಳಿದರೆ, ಅಲ್ಲಿ ಆವಾಗಲೇ ನಾನು ವೀಡಿಯೋ ಮಾಡಲಿಲ್ಲ. ರಾಣಿಯೆಲ್ಲ ಹಾರಿ ಹೋಯ್ತಾಯಿತ್ತು. ರಾಣಿಯನ್ನು ಕೂರಿಸಲಿಕ್ಕೆ ಅಂತ ಹೋದದ್ದು ನಾವು. ಅದು ಹಾರಿ ಒಂದು ಹಲಸಿನ ಮರದ ಮೇಲೆ ಕೂತಿತ್ತು. ಸೊ ಅದನ್ನು ಕೂರಿಸಲಿಕ್ಕೆ ಅಂತ ಹೋಗಿ ಆಗಲಿಲ್ಲ ಸರಿ ಕಟ್ಟು. ಸೊ ವಾಪಸ್ ನಾವು ಮನೆಗೆ ಕಡೆ ಪಯಣ. ಆಗ ನಾನು ಆವಾಗಲೇ ತೋರಿಸ್ಬೇಕಂತಿದ್ದೆ ಒಂದು ಫ್ಲವರ್. ನೋಡಿ ಇಲ್ಲಿ ಎಷ್ಟು ಚೆಂದ ಉಂಟಂತಾರೆ. ನೋಡಿ, ಈ ಫ್ಲವರ್ ಬಿದ್ದೇ ಹೋಗಿದೆ ಅಂತೆ. ನೋಡಿ ಇಲ್ಲಿ ಎಂತ ಅಂತ ಹೇಳಿದರೆ, ನಾವು ಮೊನ್ನೆ ಅವತ್ತು ಮಳೆಗಾಲದಲ್ಲಿ ಅದರ ಮೇಲೆ ಫುಲ್ ಸೋಗೆ ಬಿದ್ದಿತ್ತಲ್ಲ, ಅದಕ್ಕೆ ಅದನ್ನು ಕಟ್ ಮಾಡಿದ್ದು. ಹಾಗಾಗಿ ಅದು ಬಲ ಇಲ್ಲದದಕ್ಕೆ ಬಿದ್ದದ್ದು ಅಂತ ಕಾಣ್ತದೆ. ಸೊ ಆಮೇಲೆ ಕಟ್ ಮಾಡಲಿಕ್ಕೆ ಹೋಗಲಿಲ್ಲ. ಆದರೂ ಸಹ ಈಗ ಫ್ಲವರ್ ಆಗೋದೆಲ್ಲ ಬೀಳ್ತಾನೆ ಉಂಟು. ತುಂಬ ಆಯಿತು, ಬಿದ್ದೇ ಹೋಗಿದೆ. ಅದಕ್ಕೆ ಏನಾದ್ರು ಕಟ್ಟಬೇಕು. ನೋಡಿ, ಇಷ್ಟು ಜೇನು ಸಿಕ್ಕಿತು. ಎಷ್ಟಿರ್ಬೋದು ಗೊತ್ತಿಲ್ಲ, 1-1.5 ಲೀಟ್ರ್ ಇರ್ಬೋದಾ ಅಂತ. ಅಷ್ಟೇ ಸಿಕ್ಕಿತು. ಇವತ್ತುಂಟಲ್ಲ, 9:45 1 ಗಂಟೆ ತನಕ ನಾನು ತೋಟದಲ್ಲೇ ಇದ್ದೆ. ಸೊ ನನಗೆ ಮನೆಯಲ್ಲಿ ಎಂಥ ಕೆಲಸ ಆಗಲಿಲ್ಲ. ನನ್ನ ಬಟ್ಟೆ ಕೂಡ 2 ದಿನದ ಬಾಕಿ ಉಂಟು. ಅದನ್ನೆಲ್ಲ ಇವಾಗ ತೊಳೆದು ಹಾಕಬೇಕು. ಇವಾಗ ಇನ್ನು ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೇನೆ, ಇವತ್ತಿನ ವಿಡಿಯೋನ. ಯಾಕೆ ಅಂತ ಹೇಳಿದರೆ, ಇವತ್ತು ಅಷ್ಟು ನನಗೆ ಕಂಟೆಂಟ್ ಸಿಗಲಿಲ್ಲಲ್ಲ. ಇನ್ನೂ ಹೊಸ ವೀಡಿಯೋಸನ್ನು ನಾನು ಯಾವಾಗಲೂ ಹಾಕ್ತಾ ಇರ್ತೇನೆ. ನೀವು ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.